ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಿತ್ಯವೂ ಸವಿರುಚಿಯಾದಂಥ ಖಾದ್ಯಗಳು ನಮ್ಮ ಸವಿರುಚಿಯಲ್ಲಿ ತಯಾರಾಗುತ್ತೆ. ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಸುಮತಿಯವರು ನಮಗೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಾರೆ. ಯಾವ ಅಡುಗೆ ಅವ್ರನ್ನೇ ಕೇಳೋಣ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ. ಥ್ಯಾಂಕ್ ಯು. ಫಸ್ಟ್ ಟೈಮ್ ನಮ್ಮ ಕಿಚನ್ಗೆ ಬರ್ತಿದ್ದೀರಿ. ಹೌದು. ಎಸ್, ತುಂಬ ವೆಲ್ಕಮ್ ನಿಮಗೆ. ಸೊ ಯಾವಾಗಲೂ ನಾವು ನಮ್ಮ ಅಡುಗೆ ಮನೆಯಲ್ಲಿ 2 ರೆಸಿಪೀಸ್ ಮಾಡ್ತೀವಿ. ಬೇರೆ ಬೇರೆ ಅತಿಥಿಗಳು ಬಂದು ಅವರ ಕೈ ರುಚಿಯನ್ನು ತೋರಿಸ್ತಾ ಇದ್ದಾರೆ. ಸೊ ನಿಮ್ಮ ಕೈ ರುಚಿ ಏನಿರುತ್ತೆ ಅಂತ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಬಟ್ ಏನು ಮಾಡ್ಕೊಂಡಿದ್ದೀರಿ ತಾವು? ಸೊ ಹೋಮ್ ಮೇಕರಾ? ಸರಿ. ಸೊ ಹೋಮ್ ಮೇಕರ್ಸ್ ಅಂತ ಹೇಳಿದ್ಮೇಲೆ ಹೇಳೋದೇ ಬೇಡ, ಏನಾದರೂ ಒಂದಲ್ಲ ಒಂದು ತಯಾರಾಗ್ತಾನೆ ಇರುತ್ತೆ. ಸೊ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಸೊ ಸಂಜೆಗೆ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಏನೋ ಅಂತ ಹೇಳಿ ಅಲ್ವಾ? ಸೊ ನಮಗೆ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದ್ದ, ಮಧ್ಯಾಹ್ನಕ್ಕೆ, ಸಂಜೆಗೆ? ಮಧ್ಯಾಹ್ನಕ್ಕೂ ಆಗ್ತದೆ, ಸಂಜೆಗೂ ಆಗ್ತದೆ, ಬೆಳಿಗ್ಗೆಗೂ ಆಗ್ತದೆ. ಅಂದ್ರೆ ಪೂರಿ ಜೊತೆ, ಬೆಳಿಗ್ಗೆ ಆದ್ರೆ ಪೂರಿ ಜೊತೆ, ಮಧ್ಯಾಹ್ನ ಆದ್ರೆ ಅನ್ನದ ಜೊತೆ, ಸಂಜೆ ಆದ್ರೆ ಚಪಾತಿ ಜೊತೆ. ಓಕೆ. ಪನ್ನೀರ್ ವಟಾಣ ಗ್ರೇವಿ. ಪನ್ನೀರ್ ವಟಾಣ ಗ್ರೇವಿ. ವಟಾಣ ಅಂದ್ರೆ ಮಟಾರ್ ಹೇಳ್ತೀರಲ್ಲ, ನಾವು ವಟಾಣ ಹೇಳ್ತೇವೆ. ಸೊ ಯಾವ ಲ್ಯಾಂಗ್ವೇಜ್? ಹಿಂದಿ ಬಂತು, ವಟಾಣ. ಓಕೆ ಓಕೆ. ಸೊ ಪನ್ನೀರ್ ಮಟರ್ ಗ್ರೇವಿ. ಎಸ್, ಬನ್ನಿ ಕಿಚನ್ಗೆ ಹೋಗೋಣ. ಓಕೆ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಪನ್ನೀರ್ ವಟಾಣ ಗ್ರೇವಿ. ಸೊ ಇದು ಹೆಚ್ಚಾಗಿ ಹೇಳುವಂಥದ್ದು ಪನ್ನೀರ್ ವಟಾಣ ಅಂದರೆ ನಾರ್ತ್ ಅಂದರೆ ಬಾಂಬೆಯಲ್ಲಿ ನಾವು ವಟಾಣ ಹೇಳ್ತೇವೆ ಅದಕ್ಕೆ. ಅದೇ ಭಾಷೆ, ನಾವಂದ್ರೆ ಹುಟ್ಟಿ ಬೆಳೆದದ್ದು ಬಾಂಬೆಯಲ್ಲಿ, ಹಾಗೆ ಅದೇ ಆಗಿ ಹೋಗಿದೆ ವಟಾಣ ಅಂತ. ಓ ಹಾಗೆ. ಸೊ ಇದು ಬಾಂಬೆದು ಪನ್ನೀರ್ ವಟಾಣ. ಸೊ ಗಂಟು ಮುಟ್ಟ ಪಾನಿದವ್ರು ನೀವು ಅಲ್ಲ? ಓಕೆ ಓಕೆ. ಸೊ ಹಾಗಾದ್ರೆ ಅಲ್ಲಿದ್ದು ಸ್ವಲ್ಪ ಇನ್ಫ್ಲುಯೆನ್ಸ್ ಜಾಸ್ತಿ ಇರುತ್ತೆ ಇರ್ಬೋದು. ಎಸ್, ಸರಿ. ಹಾಗಾದ್ರೆ ಈಗ ಸ್ಟಾರ್ಟ್ ಹೇಗೆ ಮಾಡುವ? ನನಗೆ ಫಸ್ಟಿಗೆ ಬಾಣಲೆ ಬೇಕು. ಬಾಣಲೆ, ಕಡಾಯಿ, ಡೈರೆಕ್ಟ್ ಕಡಾಯಿಯಲ್ಲಿ. ಓಕೆ. ಗ್ಯಾಸ್ ಆನ್ ಮಾಡಬೇಕು, ಆಯಿಲ್ ಹಾಕಬೇಕು. ನಿಮ್ಮ ಅಸಿಸ್ಟೆಂಟ್ ಆಯ್ತಾ ನಾನು ಇವತ್ತು? ಆಯ್ತು, ಓಕೆ. ಸೊ ಆಯಿಲ್ ಅಂದರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಎಷ್ಟು ಬೇಕು ನೋಡ್ಕೊಳ್ಳಿ, ನಾನು ಹೆದರಿ ಆಗ್ತಿದ್ರು ತೊಂದರೆ ಇಲ್ಲ. ಹೌದಾ? ತೊಂದರೆ ಇಲ್ಲ, ಹಾಗಾದ್ರೆ ಪರವಾಗಿಲ್ಲ. ಅಂದರೆ ಅದು ಸರಿ. ಓಕೆ ಓಕೆ. ಅದು ಸರಿ ಫ್ರೈ ಆಗಬೇಕು. ಸೊ ಇದು ಆಲ್ ಟೈಮ್ ಆಲ್ ಸೀಸನ್ ಅಂತ ಹೇಳ್ತಾರಲ್ಲ, ಆ ಥರ ಇದೆ. ಅಂದರೆ ಮಧ್ಯಾಹ್ನ ತಿನ್ಬೋದು, ಸಂಜೆ ಅಂದರೆ ರೈಸ್ ಜೊತೆಗೂ ಇದು ಮಿಕ್ಸ್ ಮಾಡಿ ತಿನ್ನೋದಕ್ಕೆ ಒಳ್ಳೆದಾಗ್ತದೆ. ಬೆಳಿಗ್ಗೆ ಆದರೆ ಪೂರಿ ಜೊತೆ, ಸಂಜೆ ಆದರೆ ಚಪಾತಿ ಜೊತೆ, ಹಾಗೆ 3 ಹೊತ್ತು ತಿನ್ಬೋದು. ಓಕೆ. ಬೆಳಿಗ್ಗೆ ಪೂರಿ ಮಾಡಿ ಇಟ್ಟು ಉಳಿದ್ರೆ ರಾತ್ರಿಗೆ ಚಪಾತಿ ಆಯಿತು, ಮಧ್ಯಾಹ್ನಕ್ಕೊಂದು ಅನ್ನ ಮಾಡಿದರೆ ಆಯ್ತಲ್ಲ? ಎಸ್. ಈರುಳ್ಳಿ ಹಾಕ್ತಾ ಇದ್ದೇನೆ. ಇದು ಲೈಟ್ ಫ್ರೈ ಆಗಬೇಕು, ಜಾಸ್ತಿ ಏನು ಬೇಡ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕುವ, ಅಂದರೆ ಅದು ಬೇಗ ಸಾಫ್ಟ್ ಆಗ್ತದೆ ಅಲ್ಲ. ಸೊ ನೀವು ಮದುವೆ ಆದ ನಂತರ ಈ ಕಡೆ ಬಂದದ ಹೇಗೆ? ಇಲ್ಲ, ಅಂದರೆ 1 ವರ್ಷ ಮುಂಚೆ ಬಂದಿದ್ದೇವೆ. ಅಂದರೆ ಊರಲ್ಲಿ ನಮ್ಮದು ಮನೆ ಎಲ್ಲ ಕಟ್ಟಿದ್ರು, ಮತ್ತೆ
ಖಾಲಿ ಬಿಡುವುದು ಯಾಕೆ ಅಂತ ಅಲ್ಲೇ ಬಂದು ಹುಟ್ಟಿ ಬೆಳೆದದ್ದು ಎಲ್ಲ ಅಲ್ಲಿ. ಸೊ ನಿಮಗೆ ಫಸ್ಟ್ ಬಂದಾಗ ಒಮ್ಮೆಲೆ ಅಲ್ಲಿ ಅಷ್ಟು ಬಿಸಿ ಇದ್ದಿದ್ದು ತುಂಬ ಕಷ್ಟ ಆಯಿತು. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಅನಿಸ್ತು? ತುಂಬ ಕಷ್ಟ ಆಯ್ತು, ತುಂಬ ಕಷ್ಟ. ಅಂದರೆ ಇಲ್ಲಿದ್ದು ನಾವು ಯಾವಾಗಲೂ ವರ್ಷಕ್ಕೆ ಒಂದು ಸಲ ಬರ್ತಿದ್ದೆ, ಏಪ್ರಿಲ್ ಮೇಗೆ ಎಲ್ಲ ಬಂದು ಹೋಗ್ತಾ ಇದ್ದೆ, ಒಂದು 10-15 ದಿನದ್ದು ಇದ್ದು ಅಷ್ಟೇ. ಇದು ಪರ್ಮನೆಂಟ್ ಅಂದರೆ ತುಂಬ ಕಷ್ಟ ಆಯಿತು. ಅಂದರೆ ಅಲ್ಲಿ ತುಂಬ ಬ್ಯುಸಿ ಅಲ್ವಾ ಬಾಂಬೆಯಲ್ಲಿ, ಗೊತ್ತೇ ಆಗೋದಿಲ್ಲ, ಟೈಮ್ ಪಾಸ್ ಆಗೋದು. ಇಲ್ಲಿ ಟೈಮೇ ಹೋಗೋದಿಲ್ಲ ಊರಲ್ಲೆಲ್ಲ. ಸೊ ಹಾಗಾಗಿ ನೀವು ಟೈಮೆಲ್ಲ ಹೇಗೆ ಸ್ಪೆಂಡ್ ಮಾಡ್ತಿದ್ರಿ ಹಾಗಿದ್ರೆ? ಏನಿಲ್ಲಪ್ಪ, ಮನೆ ಒಳಗನೆ ಕೂತ್ಕೊಳ್ಳೋದು, ಹೊರಗೆ ಬರೋದು, ಒಳಗೆ ಹೋಗೋದು ಅಷ್ಟೇ, ಟಿವಿ ನೋಡೋದು ಅಷ್ಟೇ, ಮತ್ತೇನಿಲ್ಲ. ಸೊ ಎಲ್ಲ ತೆಂಗಿನ ಮರ ಎಲ್ಲ ನೋಡಿ ಅಷ್ಟು ತೆಂಗಿನ ಮರ ಇದೆ ಅಂತ ಅಲ್ಲ, ಅಷ್ಟೇ ಮಾಡ್ತಾ ಇದ್ದದ್ದು, ಬೇರೆ ಏನು ಮಾಡುವಾಗ ಇಲ್ಲ. ಈಗ ಟೊಮೆಟೊ ಹಾಕ್ತೇನೆ. ಸೊ ಈಗ ಇದು ಬೆಸ್ಟಾ ಅದು ಬೆಸ್ಟಾ? ಅಲ್ಲ, ನಮಗೆ ಇಷ್ಟ ಅಂದರೆ ಅದೇ ಅಲ್ಲಿಯೇ. ಅದು ಅಲ್ವಾ, ಹುಟ್ಟಿ ಬೆಳೆದ ಊರು, ಯಾವಾಗಲೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೂ ಈಗ ನಮ್ಮ ತುಳುನಾಡು ಒಳ್ಳೆಯದಾಗಿದೆ. ಸ್ವಲ್ಪ ಸಾಲ್ಟ್ ಹಾಕ್ತೇನೆ, ಸಾಫ್ಟ್. ನಿಮ್ಮ ತುಂಬ ಕಾರ್ಯಕ್ರಮ ನೋಡ್ತಾ ಇರ್ತೇವೆ ನಮ್ಮ ಟಿವಿಯಲ್ಲಿ. ಮೊನ್ನೆ ನಾರಿಗೊಂದು ಸಾರಿ ವಿನ್ ಆಗಿದ್ದೇನೆ. ಕಂಗ್ರ್ಯಾಚುಲೇಷನ್. ಬ್ರಹ್ಮಾರಕ್ಕೆ ಹೋಗಿ ಸಾರಿ ಇಟ್ಕೊಂಡು ಬಂದಿದ್ದೇವೆ. ಸೊ ಹೇಗಿದೆ ಸತ್ಯನಾಥ್ ಸ್ಟೋರ್ಸ್? ಬೇರೆ ಶಾಪಿಂಗ್ ಮಾಡಿದೆ ಸಾರಿ. ಸೊ ನಾನು ಹೇಳಿದ್ದು ಸುಮ್ಮನೆ ಅಲ್ಲ, ಒಳ್ಳೇದಿತ್ತು. ಎಲ್ಲ ಲೇಡೀಸ್ ಹೋದ್ರೆ ಸೊ ವಿನ್ ಆದ್ರೂ ಕೂಡ ಅಲ್ಲಿ ಎಕ್ಸ್ಟ್ರಾ ಪರ್ಚೇಸ್ ಮಾಡಿ ಬರ್ತಾರೆ. ಹಾಗಾದ್ರೆ ಒಳ್ಳೇದಿದೆ. ಅದು ಲಾಸ್ಟ್ ಎಪಿಸೋಡ್ ಕಾಣ್ತದೆ ನಮ್ಗೆ ಸಿಕ್ಕಿದ್ದು. ಸೊ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತು. ಸೊ ಅದೇ ನಾವು ಹೇಳ್ತಾ ಇರ್ತೀವಿ, ಆದ್ರೆ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಹೌದು ನೀವು ಖುದ್ದಾಗಿ ಹೋಗಿ ನೋಡಿ ಬಂದು ಅದನ್ನ ಹೇಳುವಾಗ ಒಳ್ಳೇದಿದೆ. ನಾವು ಹೇಳಿದ್ದು ಕರೆಕ್ಟ್ ಅಂತ ಅನ್ಸುತ್ತೆ. ತುಂಬಾ ಒಳ್ಳೇದಿದೆ, ಖುಷಿ ಆಯ್ತು. ಈಗ ಮೆಣಸು 3 ಮೆಣಸು ಹಾಕ್ತಿದ್ದೇನೆ. ಕ್ಯಾಶು ಹಾಕ್ತೀವಿ. ಇದು ನೀರಲ್ಲಿ ನೆನೆಸಿಟ್ಟಂಥದ್ದು. ಇದು ಟೊಮೆಟೊ ಸಾಫ್ಟ್ ಆದರೆ ಸಾಕಾಗ್ತದೆ, ಜಾಸ್ತಿ ಬೇಗ ಸ್ವಲ್ಪ ಹಾಕಿದ್ರೆ ಬೇಗ ಸಾಫ್ಟ್ ಆಗ್ತದೆ. ಮತ್ತೆ ಎಣ್ಣೆ ಕೂಡ ಜಾಸ್ತಿ ಉಂಟಲ್ಲ, ಬೇಗ ಇದಾಗ್ತದೆ ನೀರಿಗಿಂತ ಜಾಸ್ತಿ. ಈಗ ನೀವು ನೀರಲ್ಲಿ ನೆನೆಸಿದ್ದು ಗೋಡಂಬಿನ ಫ್ರೈ ಮಾಡೋ ಅಗತ್ಯ ಇರುತ್ತಾ ಅಥವಾ ಡೈರೆಕ್ಟ್ ನಾವು? ಅಲ್ಲ, ಅದು ಸರಿ ಪೇಸ್ಟ್ ಆಗ್ತದಲ್ಲ, ನೀರಲ್ಲಿ ಅದ್ದಿ ಇಟ್ರೆ ನಿಮಗೆ ಸರಿ ಕರೆಕ್ಟ್ ಆಗಿ ಪೇಸ್ಟ್ ಆಗಿ ಬರ್ತದೆ. ಇಲ್ಲದ್ರೆ ಸ್ವಲ್ಪ ಜರಿ ತರ ಇರ್ತದೆ, ಆ ತರ ಇರ್ತದೆ. ಅದಕ್ಕೆ ಸ್ವಲ್ಪ ನೀರಲ್ಲಿ ಅದ್ದಿದ್ದು ಅದು ಸಾಫ್ಟ್ ಬರ್ತದಲ್ಲ. ಇದೀಗ ಮಿಕ್ಸಿಗೆ ಹಾಕ್ಲಿಕ್ಕೆ ಸ್ವಲ್ಪ ತಣ್ಣಗೆ ಆಗಬೇಕು. ಈಗ ಇನ್ನು ಹಾಗೆ ತಣ್ಣಗಾಗೋದಕ್ಕೆ ಇಡಬೇಕಾ? ಅಷ್ಟೇ. ಸೊ ಇದಿನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಹೌದು, ತಣ್ಣಗಾಗಬೇಕು. ಬಿಸಿ ಉಂಟು. ಇದೀಗ ತಣ್ಣಗಾಗಿದೆ, ಇದನ್ನು ಮಿಕ್ಸಿಗೆ ಹಾಕುವ. ಓಕೆ, ಇದಿಷ್ಟನ್ನು ಮಾತ್ರ ರುಬ್ಕೊಳ್ಳೋದು? ಹೌದು, ಇಷ್ಟೇ ರುಬ್ಕೊಳ್ಳಿಕ್ಕೆ ಇಷ್ಟೇ. ಮತ್ತೆ ಪೌಡ್ರ್ ಎಲ್ಲ ಹಾಕ್ಲಿಕ್ಕೆ ಇದೆ. ಚೂರು ನೀರು ಬೇಕು. ನೀರು ಹಾಕ್ಬೇಕಾ? ಚೂರು ನೋಡ್ಕೊಳ್ಳಿ ಎಷ್ಟು ಹಾಕಲಿ. ಸಾಕು. ಮತ್ತೆ ಬೇಕಾದರೆ ಹಾಕುವ. ಇಷ್ಟೇ ತಾನೇ? ಅಷ್ಟೇ. ಮಿಕ್ಸಿ ಹಾಕಿ. ಫೈನ್ ಪೇಸ್ಟ್ ಅಲ್ಲ? ಹೌದೌದು. ಸಾಕು. ಎಣ್ಣೆ ಬೇಕು. ಓಕೆ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಗ್ಯಾಸ್ ಇದಕ್ಕೆ ಒಗ್ಗರಣೆಗೆ ಜೀರಿಗೆ ಮಾತ್ರ ಹಾಕಬೇಕು, ಸಾಸಿವೆ ಏನಿಲ್ಲ. ಜೀರಿಗೆ ಅಷ್ಟೇ, ಕರಿಬೇವಿನಿಲ್ಲ. ಜೀರಿಗೆ ಅಷ್ಟೇ. ಜೀರಿಗೆ ಮಾತ್ರ. ಸೊ ಬರೀ ಹಾಗಾದ್ರೆ ನಾವು ಇದನ್ನು ಫ್ರೈ ಮಾಡಿ ಗ್ರೈಂಡ್ ಮಾಡೋ ಅಷ್ಟು ಕೆಲಸ ಅಷ್ಟೇ ಕೆಲಸ.
ಈಗ ಈ ಪೇಸ್ಟನ್ನು ಇದಕ್ಕೆ ಹಾಕ್ತೇನೆ. ನೀರು ಬೇಕು. ಹಾಕ್ಲಾ? ಅಲ್ಲ, ಇಲ್ಲಿ ಇದಕ್ಕೆ ಹಾಕಿ. ಈಗ ನನಗೆ ಕೊತ್ತಂಬರಿ ಪೌಡ್ರ್, ಜೀರಾ ಪೌಡ್ರ್, ಗರಂ ಮಸಾಲ. ಓಕೆ, ಧನಿಯಾ, ಜೀರಾ, ಗರಂ ಮಸಾಲ ಇದು ಮೂರು ಮೂರು ಬೇಕು. ಸೊ ಅರುಣ ಧನಿಯಾ ಪೌಡರ್. ಸೊ ಇದೆಲ್ಲ ಪೌಡರ್ಸ್ ಇದ್ರೆ ತುಂಬಾ ಸುಲಭ. ಅದೇ. ಸೊ ಅದಕ್ಕೆ 40 ವರ್ಷಗಳ ಇತಿಹಾಸ ಇರುವಂಥ ಒಂದು ಮಸಾಲೆ ಅಂದರೆ ಅರುಣ ಮಸಾಲ. ಸಾಕ? ಸಾಕು. ಜೀರಾ ಪೌಡರ್, ಅರುಣ ಜೀರಿಗೆ ಪುಡಿ. ಹಾಂ, ಸಾಕು ಸಾಕು. ಮತ್ತು ಗರಂ ಮಸಾಲ. ಅರುಣ ಗರಂ ಮಸಾಲ ಪೌಡರ್ ಸಾಕಾ? ಹಾಕ್ಲಾ? ಸಾಕು ಸಾಕು ಸಾಕು. ಇದಕ್ಕೆ ನೀರು ಹಾಕ್ಬೋದು, ಯಾಕಂದರೆ ನಾವು ಇದು ಹಾಕಿದಲ್ಲ, ಕ್ಯಾಶು ಹಾಕಿದಲ್ಲ, ದಪ್ಪ ಬರ್ತದೆ ಅದು. ಇನ್ನೂ ಹಾಕ್ಕೊಳ್ಬೇಕಾ? ನಿಮಗೆ ಅದು ಗೊತ್ತಾಗ್ತದೆ ನಿಮಗೆ ಮಾಡ್ತಾ ಹೋಗುವಾಗ. ದಪ್ಪ ಬಂದರೆ ನೀವು ಇನ್ನೂ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಹೌದು. ಚಿಲ್ಲಿ ಪೌಡರ್ ಬೇಕು ಸ್ವಲ್ಪ. ಅದಂದರೆ ಖಾರ ನೋಡಿ, ಕೆಂಪು ಮೆಣಸು ಹಾಕಿಡ್ತೇವಲ್ಲ ನಾವು, ಹಾಕಿ ಸ್ವಲ್ಪ ಹಾಕಿ. ಹಾಂ, ಸಾಕು ಸಾಕು. ಅರಸಿನ ನೋಡಿ ಸ್ವಲ್ಪ. ಅರುಣ ಅರಿಶಿನ ಪುಡಿ. ಹಾಂ, ಸಾಕು. ಉಪ್ಪು ಹಾಕ್ತಾಯಿದ್ದೇನೆ, ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೇನೆ. ಯಾಕೆಂದರೆ ನಾವು ಬಟಾಣಿ ಬೇಯಿಸುವಾಗ ಕೂಡ ಉಪ್ಪು ಹಾಕ್ತೇವೆ, ಟೊಮೆಟೊ ಈರುಳ್ಳಿಗೂ ಉಪ್ಪು ಹಾಕ್ತೇವೆ. ಹಾಗೆ ನೋಡಿ ಹಾಕಿದರೆ ಆಯ್ತು, ಎಷ್ಟು ಬೇಕು. ಈಗ ಅಲ್ಲಿ ಬಟಾಣಿ ಅದು ಬೇಯಿಸಿ ಬೇಯಿಸಿ ಇಟ್ಕೊಂಡದ್ದು. ಪನ್ನೀರ್ ಬೇಯಿಸಲಿಲ್ಲ, ಅದಕ್ಕೇನು ಹಾಕಿದ್ರೆ. ಪನ್ನೀರನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ 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 ಇಲ್ಲ. ಈಗ ಇದರಲ್ಲಿ ಒಳ್ಳೆ ಬರ್ತದೆ. ಓಕೆ, ಈಗ ಬಟಾಣಿ ಹಾಕ್ತಾ ಇದ್ದೇನೆ, ಬೇಯಿಸಿದ್ದು ಬಟಾಣಿ. ಇದು ಹಸಿ ಬಟಾಣಿ ಇದ್ರೆ ಡೈರೆಕ್ಟ್ ಆಗಿ ಹಾಕೊಳ್ಬೋದು. ಹೌದೌದು, ಹಾಕ್ಬೋದು. ಅದು ಇದು ಹಸಿ ಬಟಾಣಿ ಆ್ಯಕ್ಚುಲಿ, ಆದರೂ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ. ಮತ್ತು ನೀವು ಡ್ರೈ ಬಟಾಣಿ ಅಷ್ಟು ಒಳ್ಳೇದು ಬರೋದಿಲ್ಲ ಇದಕ್ಕೆ ಪನ್ನೀರ್ ಜೊತೆ. ಅದು ಬಟಾಟೆ ಗಸಿಗೆ ಬರ್ತದೆ ಒಳ್ಳೇದು, ಇದಕ್ಕೆ ಒಳ್ಳೇದು ಬರೋದಿಲ್ಲ ಅದು. ಈಗ ಇದರೊಟ್ಟಿಗೆ ಪನ್ನೀರ್ ಹಾಕ್ತಾ ಇದ್ದೇನೆ. ಇದು ನೋಡಿ ದಪ್ಪ ದಪ್ಪ ಆಗ್ತಾ ಹೋಗ್ತದೆ, ನಿಮಗೆ ಗೊತ್ತಾಗ್ತದೆ. ದಪ್ಪ ಬೇಕಂದ್ರೆ ದಪ್ಪನ ಇಟ್ಕೊಳ್ಬೋದು, ನೀರು ಬೇಕಂದ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬೆಳಗ್ಗೆ ಗಟ್ಟಿ, ಮಧ್ಯಾಹ್ನಕ್ಕೆ ಸ್ವಲ್ಪ ತೆಳು, ಆಮೇಲೆ ಮತ್ತೆ ಪುರ ಗಟ್ಟಿ, ಹಾಗೆ ಆಗ್ತಾ ಹೋದ್ರೆ ಬೇಕಾದಾಗೆ ನಿಮಗೆ. ಸೊ ರೈಸ್ಗೆ ಆಗುವಾಗ ಸ್ವಲ್ಪ ನೀರು ಹಾಕಿ ಮಾಡ್ಬೋದು. ಇದಕ್ಕೆ ಈಗ 1 ಸ್ಪೂನ್ ತುಪ್ಪ ಹಾಕಬೇಕು. ಒಳ್ಳೆ ಫ್ಲೇವರ್ ಬರ್ತದೆ, ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ಸೊ ನಾನು ಫಸ್ಟ್ ಅದು ಆಲೂಗಡ್ಡೆ ಅಂದ್ಕೊಂಡಿದ್ದೆ, ಅಷ್ಟು ತುಪ್ಪ. ಗಾಡ್, 1 ಸ್ಪೂನ್ ಹಾಕಿದರೆ ಸಾಕು. ಜಾಸ್ತಿ ಬೇಕಾದ್ರೆ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅತಿಯಾದರೂ ಅಮೃತವೂ ವಿಷ, ಹಾಗಾಗಿ ಸ್ವಲ್ಪವೇ ತಗೊಳ್ಬೇಕು. ಚೂರು ಬಾಯಿ ಮುಚ್ಚಳಿಟ್ಟು ಇಡುವ. ಇನ್ನಷ್ಟು ಕುದಿ ಬಂದ್ರೆ ಆಯ್ತು. ಕುದಿ ಬರಲಿ ಅಷ್ಟೇ. ಸೊ ಜಟ್ ಪಟ್ ಅಂತ ತಯಾರಾಗುತ್ತೆ. ಯಾರು ಮಾಡ್ಬೋದು ಅಲ್ಲ? ಸಿಂಪಲ್ ಆಗಿದೆ, ಸಿಂಪಲ್ ಆಗಿದೆ, ಈಸಿ ಆಗಿದೆ, ತಿನ್ನಲಿಕ್ಕೆ ಒಳ್ಳೇದು, ತುಂಬಾ ಚೆನ್ನಾಗಿ ಬರ್ಬೋದು. ಐಟಮ್ಸ್ ಒಳ್ಳೇದು. ಪನ್ನೀರ್ ಅಲ್ಲ, ಸೂಪರ್ ಒಳ್ಳೇದಲ್ಲ ಪನ್ನೀರ್. ಸೊ ಫಸ್ಟೇ ಎಲ್ಲ ಬಾಯ್ಲ್ ಆಗಿರೋ ಕಾರಣ ಬೇಯಿಸಿರೋದ್ರಿಂದ 1 ಕುದಿ ಬಂದ್ರೆ ಸಾಕು. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು, ಸಾಕು, ಆಯಿತು. ಸೊ ಫಟಾಫಟ್ ಅಂತ ತಯಾರಾಯ್ತು. ಸೊ ಹಾಗಾದರೆ ನಾನು ಕೂಡ ರೆಡಿ ಇದ್ದೀನಿ, ಸರ್ವ್ ಮಾಡ್ಬೋದಾ? ಹಾಂ, ತೊಳಿ ಹಾಕುದಾನೆ. ಓ ಎಸ್. ಜೊತೆಗೆ ಪೂರಿ ಬೇರೆ ತಂದಿದ್ದೀರಿ. ಪೂರಿ ಮನೆಯಲ್ಲೇ ಮಾಡಿ ತಂದೆ. ಪನ್ನೀರ್ ವಟಾಣ ಗ್ರೇವಿ ರೆಡಿ. ಪನ್ನೀರ್ ವಟಾಣ ಗ್ರೇವಿ. ಪನ್ನೀರ್ ವಟಾಣ ಗ್ರೇವಿ. ಥ್ಯಾಂಕ್ ಯು ಸೋ ಮಚ್.
ಮುಂಬೈ ಸ್ಪೆಷಲ್ ಅಂತ ಕೂಡ ಹೇಳ್ಬೋದು. ಪನ್ನೀರ್ ವಟಾಣ ಗ್ರೇವಿ, ಮಹಾರಾಷ್ಟ್ರದಲ್ಲಿ ಇದನ್ನು ಬಟಾಣಿಯನ್ನು ವಟಾಣ ಅಂತ ಹೇಳ್ತಾರೆ ಅಂತ ಹೇಳಿದರು. ಸೊ ಅದು ಕೂಡ ಒಂದು ಹೊಸ ಹೆಸರು ಗೊತ್ತಾಯಿತು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪನ್ನೀರ್ ವಟಾಣ ಗ್ರೇವಿ ತಯಾರಿಸೋ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ, ಚಿಟಿಕೆ ಉಪ್ಪು ಹಾಕಿ ಹುರಿಯಿರಿ. ನಂತರ ಟೊಮ್ಯಾಟೊ ಹಾಕಿ ಹುರಿದು ಒಣಮೆಣಸು, ನೀರಿನಲ್ಲಿ ನೆನೆಸಿಟ್ಟ ಗೋಡಂಬಿ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಜೀರಿಗೆ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಹುರಿದು ಅರುಣಾ ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಮೆಣಸಿನ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಬಟಾಣಿ, ಪನ್ನೀರ್ ಹಾಕಿ ಬೇಯಿಸಿ. ಸ್ವಲ್ಪ ಬಿಸಿಯಾದ ನಂತರ 1 ಚಮಚ ತುಪ್ಪ ಹಾಕಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಪನ್ನೀರ್ ವಟಾಣ ಗ್ರೇವಿ. ಪನ್ನೀರ್ ವಟಾಣ ಗ್ರೇವಿ ಮತ್ತು ಪೂರಿ ಅಂತೂ ತಯಾರಾಗಿದೆ. ನನಗಂತೂ ಊಟಕ್ಕೆ ಒಂದು ಐಟಮ್ ಏನೋ ತಯಾರಾಯಿತು. ನೆಕ್ಸ್ಟ್ ಯಾವ ರೆಸಿಪಿ ಕೇಳಬೇಕು. ಎಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ರುಚಿಕರವಾದಂಥ ಒಂದು ವಟಾಣ ಪನ್ನೀರ್ ಗ್ರೇವಿ ತಯಾರಾಯಿತು. ಈಗ ಯಾವ ರೆಸಿಪಿ ಗೊತ್ತಿಲ್ಲ, ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಅಡುಗೆಯನ್ನು ನಮಗೆ ಹೇಳ್ಕೊಡ್ತಿದ್ದೀರಿ? ಈಗ ಒಂದು ಸ್ವೀಟ್, ಗೋಧಿ ಹಿಟ್ಟಿನ ಲಡ್ಡು. ತುಂಬ ಸಿಂಪಲ್. ಗೋಧಿ ಹಿಟ್ಟಿನ ಲಡ್ಡು. 3 ಐಟಮ್ ಇದರಲ್ಲಿ. ಸಕ್ಕರೆ ಹುಡಿ, ಗೋಧಿ ಹಿಟ್ಟು, ತುಪ್ಪ, ಇಷ್ಟೇ, ಬೇರೆ ಏನು ಹಾಕಲಿಕ್ಕಿಲ್ಲ. ಓಕೆ, ಸಿಂಪಲ್ ರೆಸಿಪಿ. ಸೊ ಕಮ್ಮಿ ಇಂಗ್ರೀಡಿಯೆಂಟ್, ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಎಸ್, ಬೇಗ ಆಗುತ್ತೆ ಅಂತ ನೋಡ್ತಾ ಇರುವಾಗಲೇ ಗೊತ್ತಾಗ್ತದೆ. ಸೊ ಸ್ಟಾರ್ಟ್ ಮಾಡೋಣ. ತವಾ ಕೊಡಿ, ಗ್ಯಾಸ್ ಆನ್ ಮಾಡಬೇಕು. ಓಕೆ. ಸೊ ಅಡುಗೆ ಕಲಿಯುವಾಗ ಫಸ್ಟ್ ರೂಲ್, ಗ್ಯಾಸ್ ಹೊತ್ತಿಸೋದು ಫಸ್ಟ್ ಕಲಿಬೇಕು. ಫಸ್ಟಿಗೆ ಗೋಧಿ ಹಿಟ್ಟು, ಇದನ್ನು ಉರಿಬೇಕು. ಹಾಗೆ ಡ್ರೈ ಆಗಿ ಹುರ್ಕೊಳ್ಳೋದು. ಹೌದು, ಡ್ರೈ ಆಗಿ ಹುರ್ಕೊಳ್ಳೋದು. ಆಮೇಲೆ ತುಪ್ಪ ಹಾಕಬೇಕು. ಅದು ಹೇಗೆ ಘಮ ಬರೋರ್ಗ ಘಮ ಬರ್ತದೆ. ಜಸ್ಟ್ ಕಲರ್ ಚೇಂಜ್ ಆಗುವಾಗನೇ ಅದು ಪರಿಮಳ ಬರಲಿಕ್ಕೆ ಶುರು ಆಗ್ತದೆ. ಅಷ್ಟು ಉರಿದ್ರೆ ಸಾಕು, ಜಾಸ್ತಿ ಏನು ಉರಿಬೇಕಂತ ಏನಿಲ್ಲ. ಈಗ ತುಪ್ಪ ಹಾಕಬೇಕು. ತುಪ್ಪ ನೋಡ್ಕೊಂಡು ಹಾಕ್ತಾ ಹೋಗ್ಬೇಕು. ಈಗ 1-2 ಸ್ಪೂನ್ ಹಾಕುವ. ಮತ್ತೆ ಬೇಕಾದರೆ ಹೆಚ್ಚಿಗೆ ಆದರೂ ತೊಂದರೆ ಇಲ್ವಾ? ಹೆಚ್ಚಿಗೆ ಆದರೆ ನಿಮಗೆ ಬೇಕಾದರೆ ಇಟ್ಕೊಂಡು ಆ್ಯಡ್ ಮಾಡ್ಬೋದು. ಅಂದರೆ ಉಂಡೆ ಕಟ್ಟಲಿ, ಜಾಸ್ತಿ ಆದರೆ ಉಂಡೆ ಕಟ್ಟಲಿಕ್ಕೆ ನಿಮಗೆ ಬರೋದಿಲ್ಲ, ತುಂಬ ಜಾಸ್ತಿ ಆದರೆ. ಬಟ್ ಹಿಟ್ಟು ಇದ್ದರೆ ನೀವು ಆಲ್ರೆಡಿ ಫ್ರೈ ಮಾಡಿದಿತ್ತೆ ಅದಕ್ಕೆ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಏನು ಟೆನ್ಷನ್ ಏನಿಲ್ಲ. ಜಾಸ್ತಿ ಆಯ್ತು, ಅದು ಜಾಸ್ತಿ ಆಯ್ತು. ಗೋಧಿ ಹಿಟ್ಟು ಹೇಗಿದ್ರು ಇದ್ದೇ ಇರುತ್ತೆ, ಇರ್ತದೆ. ಹೆಚ್ಚಿನ ಮನೆಯಲ್ಲಿ, ಎಲ್ಲರ ಮನೆಯಲ್ಲೂ ಇರ್ತದೆ, ಇದ್ದೇ ಇರುತ್ತೆ. ಈಗ ನೋಡಿ, ನಮಗೆ ಬೇಕು ಈಗ ತುಪ್ಪ ಇನ್ನು ಸ್ವಲ್ಪ. ಹಾಗೆ ನೋಡ್ಕೊಂಡು ಹಾಕ್ಕೊಂಡು ಹೋದ್ರೆ ಆಯ್ತು. ಇದಕ್ಕೆ ಈಗ ಗೋಧಿ ಹಿಟ್ಟು ಹೋಲ್ ವೀಟ್ ಆಟಾನೇ ಬೆಟರ್ ಅಥವಾ ರಿಫೈನ್ಡ್ ಸಿಗುತ್ತಲ್ಲ ಅದು ಬೆಟರ್? ಯಾವುದು ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾವ್ದು ಹಿಟ್ಟು ಯಾವುದು ಆಗ್ತದೆ. ಯಾಕೆಂದ್ರೆ ಈ ಹೋಲ್ ವೀಟ್ ಆಟ ಅಂತ ಹೇಳಿದ ಕೂಡಲೇ ಅದರಲ್ಲಿ ಪೂರ್ತಿಯಾಗಿ ಅನ್ಪಾಲಿಶ್ಡ್, ಅದು ಪೂರ್ತಿಯಾಗಿ ಪೌಡರ್ ಆಗಿ ಬರುತ್ತೆ. ಸೊ ಅದು ಸ್ವಲ್ಪ ಗಟ್ಟಿ ಬರುತ್ತೆ, ಹಾಗೇನಿಲ್ಲ, ಆ ಥರದ್ದೇನಿಲ್ಲ. ಈಗ ನೋಡಿಕೊಂಡು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಹೋಗ್ಬೇಕು. ಈ ಅದ ಒಂಥರ ಬಂದ್ರೆ ಇದಕ್ಕೆ ಇಷ್ಟು ಸಾಕು ಅಂತ ಅರ್ಥ. ಹಾಗೆ ನಿಮಗೆ ಗೊತ್ತಾಗ್ತದೆ. ತುಪ್ಪ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ.
ಈಗ ಸೇಮ್ ಪ್ರೋಸೆಸ್ ಗೋಧಿ ಹಿಟ್ಟಿನ ಹಲ್ವಾ ಮಾಡ್ತಾರೆ, ಸೇಮ್ ಇದೇ ರೀತಿ ಮಾಡ್ಕೊಂಡು ಅದನ್ನು ಪ್ಲೇಟಿಗೆ ಹೀಗೆ ಹಾಕಿದ್ದಾರೆ, ಉಂಡೆ ಮಾಡ್ಲಿಕ್ಕಿಲ್ಲ ಅಷ್ಟೇ, ಮತ್ತೆ ಅದನ್ನು ಕಟ್ ಮಾಡಿ ಸೇಮ್. ಇದು ಎಲ್ಲ ಮಾಡೋ ಮೆಥಡ್ ಎಲ್ಲ ಸೇಮ್ ಇರುತ್ತೆ. ಇದಕ್ಕೆ ಬೇಕಾದರೆ ನೀವು ಏಲಕ್ಕಿ ಹುಡಿ, ಕ್ಯಾಶು, ಬಾದಾಮ್ ಆ ಥರ ಹಾಕ್ಬೋದು. ನಾನು ಹಾಕೋದಿಲ್ಲ, ಸಿಂಪಲ್ ಆಗಿ ಮಾಡ್ತೇನೆ. ಅಂದರೆ ಮಕ್ಕಳು ತಿಂತಾರೆ. ಅದು ನಮ್ಮದೊಂದು ಪುಳ್ಳಿ ಇದ್ದಾನೆ, ಅದು ಸಿಕ್ಕಿದ್ರೆ ತೆಗೆದು ಬಿಸಾಡ್ತಾನೆ. ನಿಮಗೆ ಮಗನದ್ದು ಮೊಮ್ಮಗ ಇದ್ದಾನೆ. ಸೊ ನಿಮ್ಮನ್ನು ನೋಡಿದ್ರೆ ಗೊತ್ತಾಗೋದಿಲ್ಲ. ಮಗಂದು ಮಗ. ಓಹೋ. ಸೊ ಯಾರೆಲ್ಲ ಇದ್ದೀರಿ ಮನೆಯಲ್ಲಿ? ನಾನು 2 ಗಂಡು ಮಕ್ಕಳು, ಸೊಸೆ, ಪುಳ್ಳಿ. ಸೊ ಸೊಸೆ ಮತ್ತೆ ನೀವು ಕಿಚನ್ ಅಲ್ಲಿ ಹೇಗೆ ಕುಕಿಂಗ್ ಮಾಡುವಾಗ ಬೆಳಿಗ್ಗೆದು ನಾನು, ಮಧ್ಯಾಹ್ನದ ನೀನು ಅಥವಾ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀರಾ ಹೇಗೆ? ಅಲ್ಲ, ನಾನಂದು ಬೆಳಿಗ್ಗೆ ಬೇಗ ಹೇಳ್ತೇನೆಲ್ಲ, ನಂದು ಎದ್ದ ನಂತರ ಸ್ಟಾರ್ಟ್, ಕಾಯುವುದಿಲ್ಲ ಯಾರನ್ನು, ಮಾಡ್ಕೊಂಡು ಅದು ಮೊದಲಿಂದನೂ ಅದೇ ಅಭ್ಯಾಸ ಮಾಡ್ಕೊಂಡು ಹೋಗ್ತೇನೆ. ಹಾಗೆ ಅವ್ರು ಎದ್ರು ಬಂದ್ರು ಮಾಡ್ತಾರೆ, ಇದು ಸಾಕು, ಇನ್ನು ತಣ್ಣಗಾದ್ರೆ ಆಯ್ತು. ಸೊ ಈಗ ಇನ್ನೊಂದು ಕ್ವೆಶ್ಚನ್ ನಿಮಗೆ. ಹೇಳಿ. ಸೊ ನಿಮ್ಮ ಸೊಸೆ ಮಾಡಿದಂಥ ಯಾವ ಅಡುಗೆ ನಿಮಗೆ ತುಂಬ ಇಷ್ಟ? ನಾನ್ ವೆಜ್. ನಾನ್ ವೆಜ್ ರೆಸಿಪಿ? ನಾನ್ ವೆಜ್ ಎಲ್ಲ ಮಾಡ್ತಾಳಳು. ಅದೇ ಕೇಳ್ತಿದ್ಲು, ಅತ್ತೆ ಸೊಸೆಗೆ ಏನಾದರೂ ಇದ್ರೆ ಹೋಗುವ ನಾವು, ಹೇಳ್ತೇನೆ ಅಂತ ಹೇಳಿದೆ. ಓಕೆ ಓಕೆ. ಅತ್ತೆ ಸೊಸೆ ಸ್ಪೆಷಲ್ ಒಂದು ಮಾಡಬೇಕು ಹಾಗಾದ್ರೆ. ಹಾಗೆ ಮಾಡ್ಲಿಕ್ಕೆ ಹೇಳಿ ಹೋಗುವ ನಾವು ಅಂತ ಹೇಳಿದ್ಲು. ಖಂಡಿತ ಬರ್ತಿದ್ಲು, ಮಗುವಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗೆ ಬರ್ಲಿಕ್ಕಾಗಿ, ಇಲ್ಲದ್ರೆ ಅವಳು ಒಬ್ಳು ಇರ್ತಿದ್ಲು. ಸೊ ನಿಮ್ಮ ಇದು ಸೊಸೆದು ಫೇವ್ರೆಟ್ ರೆಸಿಪಿ, ಮಾಡಿದಂಥ ರೆಸಿಪಿಯಲ್ಲಿ ನಿಮ್ಮ ಫೇವ್ರೆಟ್ ಯಾವುದು? ಚಿಕನ್ ಗೀ ರೋಸ್ಟ್. ಓ, ಹಾಗಾದ್ರೆ ನೆಕ್ಸ್ಟ್ ಟೈಮ್ ಅವ್ರನ್ನ ಕರೆದು ಅದನ್ನೇ ಮಾಡಿಸಿ. ಮಾಡ್ತಾರೆ. ಚಿಕನ್ ಗೀ ರೋಸ್ಟ್. ಇದು ತಣ್ಣಗಾಗಬೇಕು. ಇನ್ನು ತಣ್ಣಗಾಗಬೇಕು, ಉಂಡೆ ಕಟ್ಟಲಿಕ್ಕೆ. ಇದಕ್ಕೆ ಸ್ವೀಟ್ನೆಸ್ ಏನು ಹಾಕ್ಲಿಲ್ಲ ನಾವು? ಅದು ತಣ್ಣಗಾದ ಅಂತ ಇಲ್ಲಿ ಉಂಟಲ್ಲ, ಒಟ್ಟಿಗೆ ಆಮೇಲೆ ಸಕ್ಕರೆ ಪುಡಿ ಆಮೇಲೆ ಮಿಕ್ಸ್ ಮಾಡ್ತೀವಿ. ಅದಕ್ಕೆ ಪ್ಲೇಟ್ ಬೇಕು ನನಗೆ ಒಂದು. ಓಕೆ ಓಕೆ, ಕೊಡು. ಅದಕ್ಕೆ ನೀವು ಕಲಿಸುವಾಗಲೇ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದಿಲ್ಲ? ಇಲ್ಲ ಇಲ್ಲ, ಮತ್ತೆ ಹಾಕೋದು. ಇದು ತಣ್ಣಗಾದ ನಂತರ ಸಕ್ಕರೆ ಹುಡಿ ಹಾಕಿ ಮತ್ತೆ ಉಂಡೆ ಹಾಕಿ. ಅದೇ ಹೇಳ್ದಲ್ಲ, ಆ್ಯಕ್ಚುಲಿ ಈ ಥರ ಗೋಧಿ ಹಿಟ್ಟಿನ ಲಡ್ಡು ಅಂತೆಲ್ಲ ಹೇಳ್ತಾರೆ, ಒಬ್ರೊಬ್ರು ಮಾಡೋ ರೀತಿ ಬೇರೆ 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 ಇರ್ತದೆ, ಡಿಫ್ರೆಂಟ್ ಆಗಿರುತ್ತೆ. ಈಗ ಇದಕ್ಕೆ ಸಕ್ಕರೆ ಹುಡಿ ಹಾಕ್ತೇನೆ. ಅದು ಪೂರ್ತಿ ತಣ್ಣಗಾದ್ಮೇಲೆ ಅಲ್ಲ, ಸ್ವಲ್ಪ ಬಿಸಿ ಅದು ಮಿಕ್ಸ್ ಮಾಡಲಿಕ್ಕೆ ಕೈಯಲ್ಲಿ ಮಾಡಬೇಕು, ಅದಕ್ಕೆ ಬಿಸಿ ಆಗ್ತದೆ ಅಂತ. ತಣ್ಣಗಾದಾಗ ಸರಿ ಆಗ್ತದಲ್ಲ ಸ್ವಲ್ಪ. ಈಗ ಮಾಡಿ ಅದು ಫುಲ್ ಮಿಕ್ಸ್ ಆಗ್ಬೇಕಾದ್ರೆ ನಾವು ಕೈ ಹಾಕ್ಬೇಕು ಅಷ್ಟು, ಸ್ಪೂನಲ್ಲಿ ಅಷ್ಟು ಕರೆಕ್ಟಾಗಿ ಇದು ಬರೋದಿಲ್ಲ ಅಂತ. ಬಟ್ ಅದೇ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅದು ಕರೆಕ್ಟಾಗಿ ಮಿಕ್ಸ್ ಆಗಿ ಹೋಗ್ತದೆ. ಹೌದೌದೌದು. ಬೇಗನೆ ತಣ್ಣಗಾಗಿ ಹೋಗುತ್ತಲ್ಲ? ತಣ್ಣಗಾಗಿ ಹೋಗ್ತದೆ ಬೇಗ. ಮತ್ತು ಈಗ ಉಂಡೆ ಕಟ್ಕೊಂಡು ಹೋದರೆ ಆಯಿತು ಅಷ್ಟೇ. ನನ್ನ ಫೇವ್ರೆಟ್ ಇದು. ಓ, ಯಾವಾಗಲೂ ಮಾಡ್ತಾರೆ, 2-3 ದಿನಕ್ಕೊಮ್ಮೆ ಮಾಡೋದು ತಿನ್ನಿ, ಪಕ್ಕ ಆಗ್ತದೆ. ಗೋಧಿ ಹಿಟ್ಟು ಇರ್ತದೆ, ತುಪ್ಪ ಇರ್ತದೆ, ಸಕ್ಕರೆ ಇರ್ತದೆ. ಸೊ ಇದು ಹಾಗಾದರೆ ನಿಮ್ಮದೇ ಫೇವ್ರೆಟ್ ಇದು. ಸೂಪರ್. ಸೊ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಎಲ್ಲರ ಇಷ್ಟದ್ದು ಹೆಚ್ಚಾಗಿ ಎಲ್ಲರ ಅವ್ರಿಗಿಷ್ಟ ಇವ್ರಿಗಿಷ್ಟ ಅಂತ ಮಾಡ್ತಾರೆ. ಯಾವಾಗಲೂ ನಮ್ಮ ಇಷ್ಟ ಯಾವುದು ಅದನ್ನು ನೋಡ್ಬೇಕು. ನಾನು ಮೊದಲು ಇಷ್ಟನೇ ಅಲ್ಲ, ಮನೆಯಲ್ಲಿ ಅಷ್ಟೇ, ನಂದು ಇಷ್ಟದ್ದು ಮೊದಲು ಮಾಡೋದು, ತಿನ್ಲಿಕ್ಕಿದ್ರೆ ತಿನ್ನಿ ಅಂತ. ಕರೆಕ್ಟ್ ಅಲ್ವಾ? ಸೊ ಬಹಳ ಬಿಂದಾಸ್ ಮಹಿಳೆ ಅಲ್ಲ, ತಿಂತಾಳೆ. ನನ್ನ ಸೊಸೆ ಅಂತೂ ಏನು ಮಾಡಿದ್ರು ಅವಳಿಗೆ ಯಾವುದ್ರಲ್ಲಿ ಇದಿಲ್ಲ, ಅದು ಬೇಡ ಇದು ಬೇಡ, ಏನು ಮಾಡಿದ್ರು ತಿಂತಾಳೆ. ಹುಡುಗರದ್ದು ಇದೆ, ಮಕ್ಕಳದ್ದು ಸ್ವಲ್ಪ ಇದೆ, ಅದು ಆಗುದಿಲ್ಲ. ಅವಳು ಮತ್ತು ನಾನು ಸೇಮ್, ಏನಿಲ್ಲ, ಏನು ಮಾಡಿದ್ರು ತಿಂದು ಮುಗಿಸಿಬಿಡ್ತೇವೆ. ಮಹಿಳೆಯರಿಗೆ ಗೊತ್ತಲ್ವಾ ಅದು ಕಷ್ಟ ಇಲ್ಲದೆ ಅದು ಬೇಕು ಇದು ಬೇಕು ಅಂತ ಹೇಳಿದ್ರೆ ಕಷ್ಟ, ನಾವೇ ಮಾಡ್ಕೊಳ್ಬೇಕಾಗತ್ತೆ. ಹೌದು ಹೌದು. ಸ್ವೀಟ್ ಆದ ಗೋಧಿ ಹಿಟ್ಟಿನ ಉಂಡೆ ರೆಡಿ. ಸೊ ನಿಮಗಿಷ್ಟ, ನಮಗಿಷ್ಟ ಆಗುತ್ತಾ ಇಲ್ವಾ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ರುಚಿಕರವಾದಂಥ ಆರೋಗ್ಯಭರಿತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗೋಧಿ ಹಿಟ್ಟಿನ ಮಾಡಿದ್ದು ಇದು ಫೈಬ್ರಸ್ ಇದು ಕಂಟೆಂಟ್ ಇರುವಂಥದ್ದು, ಹಾಗಾಗಿ ಯಾರು ಕೂಡ ಮಾಡ್ಕೊಂಡು ತಿನ್ಬೋದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗೋಧಿ ಹಿಟ್ಟಿನ ಲಡ್ಡು ತಯಾರಿಸುವ ವಿಧಾನ: ಮೊದಲು 1 ಕಪ್ ಗೋಧಿ ಹಿಟ್ಟನ್ನು ಹುರಿಯಿರಿ. ಸ್ವಲ್ಪ ಬಿಸಿಯಾದ ನಂತರ ತುಪ್ಪ ಸೇರಿಸಿ ಘಮ ಬರುವವರೆಗೂ ಹುರಿಯಿರಿ.
ತಣ್ಣಗಾದ ನಂತರ ಸಕ್ಕರೆ ಪುಡಿ ಸೇರಿಸಿ ಬೆರೆಸಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ಗೋಧಿ ಹಿಟ್ಟಿನ ಲಡ್ಡು ಸವಿಯಲು ಬಲು ಚೆನ್ನ. ಸರಿ ಮೇಡಮ್, ಸೊ ಒಂದು ಕಡೆ ಪನ್ನೀರ್ ವಟಾಣ ಗ್ರೇವಿ, ಅದ್ರ ಜೊತೆಗೆ ಪೂರಿ ಫ್ರೀ ಆಗಿ ಬಂದಿದೆ ಈಗ. ಸೊ ಈ ಕಡೆ ಲಡ್ಡು. ಸೊ ಇದನ್ನ ಟೇಸ್ಟ್ ನೋಡೋಣ. ತಗೊಳ್ಳಿ ನೀವು ಫಸ್ಟ್ ತಗೊಳ್ಳಿ, ಆಮೇಲೆ ಖಾಲಿ ಆಯ್ತು ಅಂತ ನಂಗೆ ಹೇಳ್ಬಾರ್ದು. ದಿನ ನೋಡ್ತೇನೆ, ನೀವು ತಿನ್ನಿ ನಿಮಗೋಸ್ಕರ. ಸೊ ಪೂರಿ ಜೊತೆಗೋ, ಸೊ ಪೂರಿ ಜೊತೆಗೆ ಪನ್ನೀರ್ ವಟಾಣ ಗ್ರೇವಿ, ಪನ್ನೀರ್ ಪೂರಿ ಜೊತೆಗೆ ಸೂಪರ್ ಇದು. ಪೂರಿ, ಚಪಾತಿ, ರೋಟಿ ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಆಸಮ್. ಸೊ ಖಾರ ಬೇಕಿದ್ರೆ ನಾವು ಇನ್ನೂ ಹಾಕೊಳ್ಬೋದು, ಬೇಕಾದ್ರೆ ಹಾಕೊಳ್ಬೋದು ನೀವು. ಯಾಕಂದ್ರೆ ಇದರ ಪನ್ನೀರಲ್ಲೂ ಕೂಡ ಸ್ವೀಟ್ನೆಸ್ ಇದೆ. ಹೌದು, ಬಟಾಣಿ ಸ್ವೀಟ್ ಆಗುತ್ತೆ, ಕ್ಯಾಶ್ಯೂ ಸ್ವೀಟ್ ಇದೆ. ಇನ್ನೂ ಸ್ವಲ್ಪ ನಾವು ಖಾರ ಬೇಕಾದ್ರೆ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ ಆ್ಯಂಡ್ ಒಂಥರ ಸ್ಮೂತ್ ಟೆಕ್ಸ್ಚರ್, ವೆರಿ ನೈಸ್. ಸೊ ಹಾಗೆಯೇ ಲಡ್ಡು ಈಗ ಇನ್ನೂ ಸಾಫ್ಟ್ ಇದೆ, ಅಂದರೆ ಇನ್ನೂ ಬಿಸಿ ಇದೆ. ಸೊ ಆಗಬೇಕಂದ್ರೆ ಸ್ವಲ್ಪ ತಣ್ಣಗಾಗಬೇಕು. ತುಪ್ಪ ಚೆನ್ನಾಗಿ ಸುರಿದು ಮಾಡಿದ್ದೀರಿ. ಅದರದ್ದೇ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಸಾಫ್ಟಾಗಿ ಬಾಯಲ್ಲಿ ಮೆಲ್ಟ್ ಆಗಿ ಇರ್ತದೆ. ಸೂಪರ್, ಆಸಮ್. ಸೊ ನಿಮ್ಮ ಪುಳ್ಳಿಗೆ ಕ್ಯಾಶ್ಯೂ ಬಾದಾಮಿ ಇಷ್ಟ ಇಲ್ಲ, ನಮಗಾಗುತ್ತೆ, ನಮಗೆ ಹಾಕ್ಕೊಳ್ಬೋದು. ಸೊ ತುಂಬ ಚೆನ್ನಾಗಿದೆ, ವೆರಿ ನೈಸ್ ಮೇಡಮ್, ವೆರಿ ಟೇಸ್ಟಿ. ಸೊ ಹೇಗೆ ಅನ್ನಿಸ್ತು ನಮ್ಮ ಕಿಚನಲ್ಲಿ? ಖುಷಿ ಆಯಿತು. ಮೊನ್ನೆ ಅದರಲ್ಲಿ ವಿನ್ ಆಗಿ ಬಂದದ್ದಕ್ಕೆ ಇದು ಒಂದು ಸಿಕ್ಕಿತ್ತು. ಇನ್ನು ಬರ್ತಾ ಇರ್ತೇವೆ. ಸೊ ಇನ್ನು ನೀವು ಸಾಕು ಬೇಡ ಅಂತ ಹೇಳೋವರೆಗೂ ನಾವು ನಿಮ್ಮನ್ನ ಬಿಡೋದಿಲ್ಲ. ಯಾಕೆಂತ ಹೇಳಿದ್ರೆ ನಿಮ್ಮ ಕೈ ರುಚಿ ಇದೆಲ್ಲ ಸೂಪರ್ ಆಗಿದೆ. ಥ್ಯಾಂಕ್ ಯು. ಒಳ್ಳೆ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತೀರಿ, ತುಂಬಾ ಟೇಸ್ಟಿ ಆಗಿದೆ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಟೈಮ್ ಕೂಡ ಸೊಸೆ ಜೊತೆ ಬರ್ತೇವೆ, ಇಬ್ರು ಒಟ್ಟಿಗೆ ಬಂದು ಮಾಡ್ತೇವೆ. ಚಿಕನ್ ಗೀ ರೋಸ್ಟ್ ಬೇಕು ನನ್ನ ಹತ್ರ, ಖಂಡಿತ ಮಾಡಿಸ್ತೀನಿ, ಅವಳ ಹತ್ರ ಮಾಡ್ತಾಳೆ. ತುಂಬಾ ಚೆನ್ನಾಗಿದೆ. ಸೊ ವೆರಿ ಟೇಸ್ಟಿ ರೆಸಿಪಿ, ಬಾಯಲ್ಲಿ ಮೆಲ್ಟ್ ಆಗುವಂಥದ್ದು ಎರಡೂ ಕೂಡ. ಆ್ಯಕ್ಚುಲಿ ಲಡ್ಡು ಕೂಡ ಹಾಗೆ ಮೆಲ್ಟ್ ಆಗುತ್ತೆ, ಈ ಗ್ರೇವಿ ಅಷ್ಟೇ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿದೆ, ವೆರಿ ಟೇಸ್ಟಿ, ತುಂಬ ಇಷ್ಟ ಆಯಿತು. ಅದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೊಮ್ಮೆ ಯಾವಾಗಲೂ ಬರ್ತಾ ಇರಿ. ಖಂಡಿತ. ಥ್ಯಾಂಕ್ ಯು. ಪನ್ನೀರ್ ವಟಾಣ ಗ್ರೇವಿ ಅಂತೂ ಆಸಮ್, ಮೈಂಡ್ ಬ್ಲೋಯಿಂಗ್. ಮಧ್ಯಾಹ್ನದ ಊಟಕ್ಕೆ ಹೇಳಿ ಮಾಡಿಸಿದ್ದು. ಸೊ ತುಂಬ ಚೆನ್ನಾಗಿದೆ, ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನನ್ನ ಮಧ್ಯಾಹ್ನದ ಊಟಕ್ಕೆ ಇದು ರೆಡಿಯಾಗಿದೆ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.